ಕರಾವಳಿ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗರದ್ದು ವಿಶಿಷ್ಟ ಭಾಷೆಯ ಹಾಗೆ ಊರಿನ ಮಾರಿಪೂಜೆ, ಹಬ್ಬ ಹರಿದಿನ, ಕಂಬಳ, ಅವರದ್ದೇ ದೇವರ ಪೂಜೆಗೆ ಡೋಲು ಎನ್ನುವ ಚರ್ಮವಾದನ ಅವರ ಹೊರತು ಇತರರಿಗೆ ಇಂದಿಗೂ ನುಡಿಸಲು ಅಸಾಧ್ಯವಾಗಿದೆ. ಅವರ ಕಲೆಗೆ ಮಾತ್ರ ಇಂದಿಗೂ ಸೂಕ್ತ ವೇದಿಕೆ ಸಿಗದಿರುವುದು ದೊಡ್ಡ ದುರಂತವೇ ಸರಿ. ಯಾವುದೇ ತರಬೇತಿ ಪಡೆಯದೆ ಸುಶ್ರಾವ್ಯವಾಗಿ ಕೊಳಲು ನುಡಿಸುವುದು, ಅದೇ ತಂಡದವರು ಸಮೂಹವಾಗಿ ತಾಳಕ್ಕೆ ಸರಿಯಾಗಿ ಒಂದೇ ತರನಾಗಿ ಬಡಿಯುವ ಡೋಲಿಗೆ ತಾಳ, ಚೆಂಡೆ, ಕೊಳಲು ಅವರ ಸಮುದಾಯ ಹೊರತಾಗಿ ಇಂದಿಗೂ ಇತರರಿಗೆ ಡೋಲು ಬಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಬಹುತೇಕ ಕಡೆಯಲ್ಲಿ ನಡೆಯುವ ಕೋಲ, ನೇಮ, ಕಂಬಳ, ಜಾತ್ರೆ ಹೊರತಾಗಿ ಬಾರ್ಕೂರಿನಲ್ಲಿ 4 ವರ್ಷದ ಹಿಂದೆ ರಾಜ್ಯ ಮಟ್ಟದಲ್ಲಿ ನಡೆದ ಅಳುಪೋತ್ಸವದಲ್ಲಿ ಜಾನಪದ ಕಲೆಗಳ ಪ್ರದರ್ಶನದ ಭವ್ಯ ವೇದಿಕೆಯಲ್ಲಿ ಬಾರ್ಕೂರಿನ ಕಲಾ ತಂಡವೊಂದು ನೀಡಿದ ಕಾರ್ಯಕ್ರಮ ಹೊರತಾಗಿ ಕಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನ, ಕೆಲವು ಕಂಬಳ, ಕೆಸರುಗದ್ದೆ ಓಟ ವೇದಿಕೆ ಹೊರತಾಗಿ ಇಂದಿಗೂ ಭವ್ಯ ವೇದಿಕೆಯ ಮೇಲೆ ಕೊರಗರ ಡೋಲು ವಾದನ ಕಂಡುಬಂದಿಲ್ಲ. ಕರಾವಳಿ ಜಿಲ್ಲೆಯಲ್ಲಿ ಇಂದು ಅನೇಕ ಯುವ ಕೊರಗರ ಶಿಸ್ತುಬದ್ಧ ತಂಡವಿದ್ದರೂ ರಾಜ್ಯದ ಅನೇಕ ಜಾನಪದ ಕಲೆಗಳಲ್ಲಿ ಶಿವಮೊಗ್ಗ, ಶಿಕಾರಿಪುರ ಭಾಗದ ಡೊಳ್ಳು ಕುಣಿತ, ದೆಹಲಿಯಲ್ಲಿ ಕಂಡುಬಂದಂತೆ ಕರಾವಳಿಯ ಕೊರಗರ ಡೋಲು ವಾದನಕ್ಕೆ ಸೂಕ್ತ ವೇದಿಕೆ ನೀಡುವ ಕಾರ್ಯ ಮುಂದಿನ ದಿನಗಳಲ್ಲಿ ಆಗಬೇಕಿದೆ. ಅಷ್ಟು ಅದ್ಭುತವಾಗಿ ನುಡಿಸ್ತಾರೆ. ಜೊತೆಗೆ ಇವರಿಗೆ ಮೊನ್ನೆ ಈ ತಂಡಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಈ ತಂಡಕ್ಕೆ ಅಷ್ಟು ಅದ್ಭುತವಾಗಿ ನುಡಿಸ್ತಾರೆ. ಬಂಧುಗಳೇ, ನನ್ನ ಒಂದು ವಿನಂತಿ ಅಂದ್ರೆ ಅಲ್ಲೆಲ್ಲೋ ದೈವಸ್ಥಾನದಲ್ಲಿ ಹೊರಗೆ ನಿಂತು ಮಾತ್ರ ಬಾರಿಸುವುದು ಕೊರಗರಲ್ಲ, ನುಡಿಸುವುದು ಕೊರಗರಲ್ಲ. ಅವರು ಕೂಡ ವೇದಿಕೆಯಲ್ಲಿ ನುಡಿಸಬಲ್ಲರು, ಇದನ್ನು ಇಟ್ಕೊಂಡು ಹೋಗಬಲ್ಲರು ಅಂತಕ್ಕಂಥ ಒಂದು ಆಲೋಚನೆ ಮಾಡೋದಿದೆಲ್ಲ, ಅದನ್ನ ಇಟ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಸಹಕಾರ ಸಿಗುವುದಿದೆಲ್ಲ, ಅದು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತದೆ. ನೀವು ಬೇರೆ ಯಾವುದೇ ಎಂಥದ್ದು ಒಂದಿಷ್ಟು ಸಹಾಯ ಮಾಡಿದರೆ, ಧನ ಸಹಾಯ ಮಾಡಿದರೆ, ಮತ್ತೊಂದು ಮಾಡಿದರೆ ಅಲ್ಲ, ಅವರ ಕಲೆಯನ್ನ ಅವರನ್ನ ಗೌರವಿಸಿದರೆ ಅವರ ಬದುಕು ಇನ್ನೂ ಹಸನಾಗ್ತದೆ ಅಂತಕ್ಕಂಥ ಆಲೋಚನೆ ನಮ್ಮದು. ಆ ದೃಷ್ಟಿಯಲ್ಲಿ ನಮ್ಮ ಬಂಧುಗಳು ತುಂಬಾ ಚೆನ್ನಾಗಿ ಅದನ್ನ ನುಡಿಸ್ತಾ ಇದ್ದಾರೆ. ಪ್ರವೀಣ್ ಡಿ ಸರ್ ಅವರು ನಮಗೆ ಇನ್ನೊಂದು ಅಂದ್ರೆ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.